ಹರೇ ಶ್ರೀನಿವಾಸ. ಶ್ರೀ ಕನಕದಾಸರು ರಚನೆ ಮಾಡಿದಂತಹ ಕೃತಿ, ರುದ್ರದೇವರ ಕೃತಿ ಶಿವ 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 ಎನ್ನೀರೋ. ಈ ಹಾಡಿನಲ್ಲಿ ಏನು ವರ್ಣಿಸಿದ್ದಾರೆ ಅಂದರೆ, ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ ಶಿವ ಎನ್ನೀರೋ. ಶಿವನ ನಾಮಸ್ಮರಣೆ ಮಾಡಿದರೆ ರೋಗದ ಮೂಲವನ್ನೇ ತೆಗೆದು ಹಾಕಿಬಿಡ್ತದೆ ಅಂತ ಇದರ ಸುಂದರವಾಗಿ ವರ್ಣಿಸಿದ್ದಾರೆ. ಶಿವ 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 ಎನ್ನೀರೋ, ಶಿವ 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 ಎನ್ನೀರೋ, ಮೂರ್ಛಗದವರೆಲ್ಲ ಶಿವ 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 ಎನ್ನೀರೋ, ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ 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 ಎನ್ನೀರೋ, ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ 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 ಎನ್ನೀರೋ, ಮೂರ್ಛಗದವರೆಲ್ಲ ಶಿವ 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 ಎನ್ನೀರೋ, ಮನುಜ ಜನ್ಮದಿ ಹುಟ್ಟಿ ಮೈ ಮರೆದಿರಬೇಡಿ ಶಿವ 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 ಎನ್ನೀರೋ, ನಿಮ್ಮ ತನುಮನ ಪ್ರಾಣವ ವ್ಯರ್ಥವ ಮಾಡದೆ ಶಿವ 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 ಎನ್ನೀರೋ, ಅಪರಾಧ ಕೋಟಿ ತ್ಯಜಿಸಬೇಕಾದರೆ ಶಿವ 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 ಎನ್ನೀರೋ, ಮುಂದೆ ಉಪಮಿತರೋರ್ಮಿರ್ತ ಅರಿಯದ ಜಪವಿದು ಶಿವ 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 ಎನ್ನೀರೋ, ಶಿವ 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 ಎನ್ನೀರೋ, ಮೂರ್ಛಗದವರೆಲ್ಲ ಶಿವ 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 ಎನ್ನೀರೋ, ಜವನ ಬಾಧೆಯ ನೀವು ಜಯಿಸಬೇಕಾದರೆ ಶಿವ 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 ಎನ್ನೀರೋ, ನಿಜ ಸುವಿಮಲ ಮುಕ್ತಿಯ ಪಡೆಯಬೇಕಾದರೆ ಶಿವ 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 ಎನ್ನೀರೋ, ಭುವನಕ್ಕೆ ಬಲ್ಲಿದರಾಗಬೇಕಾದರೆ ಶಿವ 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 ಎನ್ನೀರೋ, ನೀವು ಭವನ ಪದವಿಯನ್ನು ಪಡೆಯಬೇಕಾದರೆ ಶಿವ 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 ಎನ್ನೀರೋ, ಶಿವ 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 ಎನ್ನೀರೋ, ಮೂರ್ಛಗದವರೆಲ್ಲ ಶಿವ 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 ಎನ್ನೀರೋ, ಗುರುಲಿಂಗ ಜಂಗಮವ ಅರಿಯಬೇಕಾದರೆ ಶಿವ 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 ಎನ್ನೀರೋ, ಮುಂದೆ ಪರಮಾತ್ಮನ ನೀವು ತಿಳಿಯಬೇಕಾದರೆ ಶಿವ 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 ಎನ್ನೀರೋ, ಪೃಥ್ವಿಗೆ ಸದ್ಗುರು ಆಗಬೇಕಾದರೆ ಶಿವ 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 ಎನ್ನೀರೋ, ತತ್ವಪತಿ ಆದಿಕೇಶವನ ಕೂಡಬೇಕಾದರೆ ಶಿವ 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 ಎನ್ನೀರೋ, ಶಿವ 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 ಎನ್ನೀರೋ, ಮೂರ್ಛಗದವರೆಲ್ಲ ಶಿವ 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 ಎನ್ನೀರೋ, ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ 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 ಎನ್ನೀರೋ, ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ 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 ಎನ್ನೀರೋ, ಶಿವ 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 ಎನ್ನೀರೋ, ಮೂರ್ಛಗದವರೆಲ್ಲ ಶಿವ 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 ಎನ್ನೀರೋ, ಮೂರ್ಛಗದವರೆಲ್ಲ ಶಿವ 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 ಎನ್ನೀರೋ, ಮೂರ್ಛಗದವರೆಲ್ಲ ಶಿವ 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 ಎನ್ನೀರೋ.